ಕಟೀಲು ಕ್ಷೇತ್ರ ಮಹಾತ್ಮೆ. ಅದರಲ್ಲಿ ಜಾಬಾಲಿ ಸ್ವರ್ಗಲೋಕಕ್ಕೆ ಹೋಗಿ ನಂದಿನ ಅಪೇಕ್ಷೆ ಬರ್ತಾನೆ, ಬರಬೇಕು. ಭೂಲೋಕದಲ್ಲಿ ಜನರು ಪ್ರಾಣಿಗಳು ನೀರಿಲ್ಲದೆ ತರ್ತರಿಸಿ ಸಾಯುತ್ತಾ ಇದ್ದಾರೆ, ಅದಕ್ಕಾಗಿ ಯಜ್ಞ ಮಾಡಬೇಕು. ಭೂಲೋಕದಲ್ಲಿ ಏನೂ ಇಲ್ಲ. ಆಗ ನಂದಿನ ಹೇಳ್ತಾರೆ, ನಾನು ಭೂಲೋಕಕ್ಕೆ ಬರುವುದಿಲ್ಲ ಅಂತ ಹೇಳ್ಕೊಂಡು. ಜನರ ಸಂಕಷ್ಟ ನೋಡಿದಂಥ ಜಾಬಾಲಿಗೆ ಸಿಟ್ಟು ಬರುತ್ತದೆ. ಆ ಸಿಟ್ಟು ಬಂದಾಗ ಜಾಬಾಲಿ ಕೆಂಡವಾಗಿ ಬಿಡ್ತಾನೆ. ಯಾವ ರೀತಿ ಅಂತ ಮನೋಜ್ಞವಾಗಿ ಕನ್ನಡ ವ್ಯಕ್ತವರಿಗೆ ಹೇಳ್ತಾರೆ. ಊಟ ಮಾಡುವವರು ನಿಧಾನಕ್ಕೆ ಬಂದು ಹೇಳಬಹುದು, ಬರಬೇಕು ಅಂತ ಮನೆಯವರು ವಿನಂತಿ ಮಾಡಿಕೊಡ್ತಾರೆ. ಜಗದೊಳಗೆ ಅವನಿಯ ಹರಿದೇರಾಗಿ ಮುನಿಶಾಪದಿಂದ ಹೆದರಿ ಕಂಗೆಟ್ಟ ನಂದಿನಿ ಪ್ರಾರ್ಥನೆ ಮಾಡ್ತಾಳೆ ಮುನಿಯಲ್ಲಿ. ತಾನು ಶಾಪಗೊಂಡಕ್ಕಾಗಿ ಪಡೆದ ಆಕೆ ಸ್ವಾಮಿಯಲ್ಲೇ ಕೇಳ್ತಾನೆ, ಸನ್ಯಾಸಿಯಲ್ಲಿ ಕೇಳ್ತಾನೆ, ಏನು ಮಾಡಬೇಕು ಮುಂದೆ ಅಂತ ಹೇಳ್ತಾನೆ. ಇದೊಂದು ಸಂದರ್ಭವನ್ನು ಪದ್ಯದ ಮೂಲಕ ಹೇಳ್ತಾರೆ. ಮಗಳೇ ನಂದಿನಿಗೆ ಖೇದಗಡಿ ಹಾಕಿ ಮನದಲ್ಲಿ ಕಂದ ಮಗಳನ ದುನಿಯಕ್ಕೆ ತಗಲೇಕೆ ಮನದಲ್ಲಿ ಸುಗುಡಿ ಸಾತ್ವಿಕಳು ನೀನಿರುವಿ, ಓ ಸುಗುಡಿ ಸಾತ್ವಿಕಳು ನೀನಿರುವೆ. ಮಗಳು ಶಾಪವಿ ಕಾಲ ಗತಿಯೆಂಬರಿದೆ ಕೇಳು, ಮುಗುದಿಯ ಕಣ್ಣೀರು ರಸೆ ತುಂಬಿದ ಸಿರಿಯೋದ ಕುಂಬಿನಿ ಬರುವಂತೆ ತುಂಬಿದ ನದಿಯಾಗು ನೀನು. ಕಂಬು ಕಂಟಿನಿ ಜಗದಂಬಿಗೆ ದಿಟವಲ್ಲಿ ಕಾವೈ ಅಂಬಿಗೆ ದಿಟವಲ್ಲಿ ನಂಬು ಮುಕ್ತಿಯ ನೀನು ಪಡುವೆ. ಮಗಳೇ ನಂದಿನಿಯೇ ಖೇದಗಳ್ಯಾಕೆ
ಜನ ಜಾಲ ಸುಲೋಲ ಮೋಹಿನು ಜನ ಜಾಲ ಸುಲೋಲ ಪತ್ತಿರ ನೀರು ರಣದೋಡು ಪಾಥ ಪತ್ತಿರ ನೀರು ರಣದೋಡು ಪಾಥ ಮತ್ತು ಭೂಪಾಲ ಎತ್ತುದಲ್ಲಾದೆ ಸ್ವಾರ್ಥ ಮತ್ತು ಭೂಪಾಲ ಎತ್ತುದಲ್ಲಾದೆ ಸ್ವಾರ್ಥ ಸತ್ವಾದಿ ಕಾದಿ ನೋಡಿದೆ ಪ್ರಾಣ ವ್ಯರ್ಥ ಸತ್ವದಿ ಕಾದಿ ನೋಡಿದೆ ಪ್ರಾಣ ವ್ಯರ್ಥ ಚಿತ್ತ ಜಗತ್ತಲಿಲ್ಲ ಮೆಚ್ಚಿನ ಭೃತ್ಯ ಒತ್ತಿ ಸಮರದೆ ಉಭಯರಾಯರ ಚಿತ್ತವು ಹಲರಾಗಿ ಕೈಗಳ ವರ್ತಿಸುವ ಸಮಯದಲ್ಲಿ ಬಿಡದೆ ಸಮಸ್ತ ಲೋಕಾಧೀಶ ಎನಿಸಿದೆ ಪಾಹಿ ಪಾಂಡವ ಪಾಲ ಗೋಪಾಲ ಶೀಲ ಮೋಹಿನುತ ಜನ ಜಾಲ ಸುಲೋಲ ಕೃಷ್ಣ ಕೌರವ ತಾನು ಕುರುಕ್ಷೇತ್ರವನ್ನೇ ಬಿಟ್ಟು ಹೊಡೆಯೋಕಿರ್ತಾನೆ. ಧೃತರಾಷ್ಟ್ರನಿಗೆ ಮಗ ಎಲ್ಲಿದ್ದಾನಂತ ಗೊತ್ತಿಲ್ಲ. ಆಗ ಸಂಜಯ ನನ್ನು ಧೃತರಾಷ್ಟ್ರ ಕಳಿಸ್ತಾನೆ, ಕೌರವ ಇಲ್ಲಿದ್ದನ್ನು ನೋಡಿಕೊಂಡು ಬಾ ಅಂತ ಹೇಳ್ತಾನೆ. ಸಂಜಯ ತಾನು ಅರಸುತ್ತಾ ಬಂದು ಕೌರವನು ಕಾಣುತ್ತಾನೆ. ಆಗ ಕೌರವ ನನಗೆ ಸಂಜೆ ಹೇಳುವಂಥ ಒಂದು ಮನೋಜ್ಞವಾದ ಒಂದು ಹಾಡು ಮಧ್ಯಮವತಿ ರಾಗ ತಿರುಳೆ ತಾಳಿದ್ದಾರೆ ತಡಿಗರ ಹಾಡ್ತಾರೆ. ಪೊಡವಿ ಬಾಲಕ ಭಾಗ್ಯದಾಯಕ ಪೊಡವಿ ಬಾಲಕ ಭಾಗ್ಯದಾಯಕ
ಭಾಗ್ಯದಾಯಕ ರಿಪುಗಳ ಯಾವ ಛಲಗಳ ನುಡಿ ಅಡಗಿಗಾಯಿತೆ ಬಡಿವೆ ರಿಪುಗಳ ಎಂಬ ಛಲಗಳ ನುಡಿ ಅಡಗಿಗಾಯಿತೆ ಪುಣ್ಯ ಫಲವೇ ಬಿಡದೆ ಬಾಗುತ್ತ ನೃಪರು ಮಕುಟವ ಇಡುವ ಕೋಮಲ ಚರಣ ಇದರೋಳು ಬಿಡದೆ ಬಾಗುತ್ತ ನೃಪರು ಮಕುಟವ ಇಡುವ ಕೋಮಲ ಚರಣವಿದರುಳು ನಡುವೆ ನೀನು ತಕಟ ಪೀಳೈ ಮಾಡುವಿನಂತಿಯ ರಕ್ತದಿ ನಡುವೆ ನೀನು ತಕಟ ಪೀಳೈ ಮಾಡುವಿನಂತಿಯ ರಕ್ತದಿ ಗಣಕ್ಕೆ ಬೆದರಿ ಭಾಗ್ಯದಾಯಕ ಕೊಡವಿ ಪಾಲಕ ರಾಮ ರಾವಣರ ಯುದ್ಧ. ಅದರಲ್ಲಿ ಅತಿಕಾಯ ಪರಮ ವೈಷ್ಣವ ಯುದ್ಧಕ್ಕೆ ಹೊರಡುವಂಥ ಸನ್ನಿವೇಶ ಸಿದ್ಧವಾಗಿದೆ. ತಾಯಲ್ಲಿ ಹೇಳಿ ಹೊರಡುತ್ತಾನೆ. ಆದರೆ ಹೊರಡಬೇಕಾದ್ರೆ ಹೇಗೆ ಹೊರಡುತ್ತಾನೆ? ತಾನು ವಿಷ್ಣು ಭಕ್ತ, ತನ್ನೊಡನೆ ಬರುವವರೆಲ್ಲರೂ ಕೂಡ ಮೋಕ್ಷ ಆಕಾಂಕ್ಷಿಗಳಾಗಿ ಬರಬೇಕು ಅಂತ ಹೇಳುವಂಥ ತುಂಬ ಸುಂದರವಾದ ಮನೋಜ್ಞವಾದ ಪದ್ಯವನ್ನು ಕನ್ನಡಗಟ್ಟೆಯವರೀಗ ತಮ್ಮ ಮುಂದೆ ಇಡಲಿಕ್ಕಿದ್ದಾರೆ. ಬಲ್ಲಿರೈ ಸಂಸಾರ ಶರದಿಯೇನೋ ದಾಟುವರು ಬಲ್ಲಿರೈ ಸಂಸಾರ ಶರದಿಯೇನು ದಾಟುವರು ಬಲ್ಲಿರೈ ಮೋಕ್ಷ ಆಕಾಂಕ್ಷಿಗಳು ಬಲ್ಲಿರೈ ಮೋಕ್ಷಕಾಂಕ್ಷಿಗಳು ಬಲ್ಲಿರೈ ಸಂಸಾರ ಶರದಿಯನು ದಾಟುವರು ಬಲ್ಲಿರೈ ಮೋಕ್ಷಕಾಂಕ್ಷಿಗಳು
ಬನ್ನಿರೈ ಬಹಳ ಪದವಿಯನು ಬಯಸುವ ಸುಭಟನು. ಬನ್ನಿರೈ ಬಗಳ ಪದವಿಯನು ಬಯಸುವ ಸುಭಟರೆಲ್ಲೊಡನೆ ನೀವಿರುತ್ತ ಕರಿದ ಎಲ್ಲೊಡನೆ ಬನ್ನಿರೆಲ್ಲೊಡನೆ ನೀವಿರುತ್ತ ಕರೆದ. ಈಶನಾಗುವಡೆ ಕಮಲಾಸನನ ಪದವನಾಯಾಸವಿಲ್ಲದೆ ಸುಲಭದಿಂದ. ಈಶನಾಗುವಡೆ ಕಮಲಾಸನನ ಪದವನಾಯಾಸವಿಲ್ಲದೆ ಸುಲಭದಿಂದ. ಕೇಶವನ ಕೂಡುವರೆ ಬಲ್ಲಿಗೆಲ್ಲೊಡನೆದು ಹೊಯ್ಸಿದನು ಡಂಗುರವನವನು. ಈಶಾನಾಗೂಢ ಕಮಲಾಸನ ಪದವನಾಯಾಸವಿಲ್ಲದ ಸುಲಭದಿಂದ. ಕೇಶವನ ಕೂಡುವರೆ ಬನ್ನಿನೆಂದು ಹೊಯ್ಸಿದನು ಡಂಗುರವನವನು. ಕೇಶವನ ಕೂಡುವರೆ ಬಲ್ಲಿರೆಲ್ಲೊಡನೆದು ಹೊಯ್ಸಿದನು ಡಂಗುರವನವನು. ಬನ್ನಿ ಕಲಾಪ್ರಿಯರೇ, ತಾನು ಯಾವ ರೀತಿ ತನ್ನ ಸೈನಿಕರನ್ನು ಬರಬೇಕೆಂಬುದಾಗಿ, ಮೋಕ್ಷಾಕಾಂಕ್ಷೆಗಳು ಬರಬೇಕು, ಸಂಸಾರ ಶರೀರನ ದಾಟೋದು ಬರಬೇಕೆಂಬುದಾಗಿ ಸುಂದರವಾಗಿ ಹಾಡಿದ್ದಾರೆ ಕನ್ನಡಗಟ್ಟಿಯವರು.